ಉಡುಪಿ ಜಿಲ್ಲೆಯಲ್ಲಿ ಸರಣಿ ಬೆಂಕಿ ಅನಾಹುತ ಸಂಭವಿಸಿದೆ. ಚಿತ್ತೂರಿನ ಆಲೂರು ಕ್ರಾಸ್ ಬಳಿ ಎಲೆಕ್ಟ್ರಿಕ್ ಬೈಕ್ ಒಂದು ಸುಟ್ಟು ಕರಕಲಾಗಿದೆ. ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಚಿತ್ತೂರು ಆಲೂರು ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿದೆ. ಎಲೆಕ್ಟ್ರಿಕ್ ಬೈಕ್ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಉಳಿದಿದೆ. ಒಂದೇ ದಿನದಲ್ಲಿ 3 ಕಡೆ ಉಡುಪಿ ಜಿಲ್ಲೆಯಲ್ಲಿ ಇಂತಹ ಬೆಂಕಿ ಅನಾಹುತ ಆಗಿದೆ. ಇನ್ನೊಂದಾಗಿರೋದು ಹೆಜಮಾಡಿ ಟೋಲ್ ಗೇಟ್ ಬಳಿ ಈಚರ್ ವಾಹನವನ್ನು ನಿಲ್ಲಿಸಿ ಅಡುಗೆ ತಯಾರಿ ಮಾಡ್ತಾ ಇದ್ರು. ಆ ವೇಳೆ ವಾಹನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಂಸಿಎಫ್ನಿಂದ ಭದ್ರಾವತಿಗೆ ತೆರಳುತ್ತಿದ್ದ ವಾಹನದು ಚಾಲಕ ನವೀದ್ ಪಾಷಾ ವಾಹನದಿಂದ ಹಾರಿದ್ದು ನವೀದ್ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಟೋಲ್ ಗೇಟ್ ಬಳಿ ನಿಲ್ಲಿಸಿದ್ದ ಈ ಒಂದು ಲಾರಿ ಬೆಂಕಿಗೆ ಆಹುತಿಯಾಗಿದೆ. ಉಡುಪಿ ಜಿಲ್ಲೆಯ ಹೆಜಮಾಡಿಯಲ್ಲಿ ನಡೆದಂತಹ ಘಟನೆ ಇದು. ರಾತ್ರಿ ವೇಳೆ ಲಾರಿಯನ್ನು ಹೆಜಮಾಡಿ ಟೋಲ್ ಗೇಟ್ ಬಳಿ ನಿಲ್ಲಿಸಿದ್ದ ಚಾಲಕ ಲಾರಿಯ ಒಳಗೆ ಟೀ ಮಾಡಲು ಗ್ಯಾಸ್ ಉರಿಸಿದಾಗ ಆಕಸ್ಮಿಕವಾಗಿ ಲಾರಿಗೆ ಬೆಂಕಿ ತಗಲಿದೆ. ಈ ವೇಳೆ ಲಾರಿಯಿಂದ ಚಾಲಕ ಜಿಗಿದಿದ್ದಾನೆ. ಅರ್ಧ ಗಂಟೆ ಆದರೂ ಅಗ್ನಿಶಾಮಕ ದಳ ಬೆಂಕಿ ನಂದಿಸಲು ಬಾರದೇ ಇದ್ದಾಗ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ. ಈ ಅಗ್ನಿಶಾಮಕ ದಳ ಬರದೇ ಇರುವುದಕ್ಕೆ ಸಾರ್ವಜನಿಕರು ಮತ್ತು ಟೋಲ್ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ. ಕೊನೆಗೆ ಸಾರ್ವಜನಿಕರು ಇಷ್ಟು ನಿರ್ಲಕ್ಷ್ಯ ತೋರಿದಂತಹ ಅಗ್ನಿಶಾಮಕ ದಳ ಮತ್ತು ಟೋಲ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನು ಉಚ್ಚಿಲದಲ್ಲಿ ಅಂಗಡಿಯೊಂದು ಹೊತ್ತಿ ಉರಿದಿದೆ. ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಶ್ರೀರಸ್ತು ಹೋಟೆಲ್ ಎದುರು ಬುಧವಾರ ಸಂಜೆ ಲಾರಿಯೊಂದು ವಿದ್ಯುತ್ ಕಂಬಕ್ಕೆ ಗುದ್ದಿದ ಪರಿಣಾಮ ವಿದ್ಯುತ್ ತಂತಿ ಎಳೆಯಲ್ಪಟ್ಟು ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದಿದೆ. ಇದೇ ಸಂದರ್ಭ ವಿದ್ಯುತ್ ಹರಿಯುತ್ತಿದ್ದ ತಂತಿಯೊಂದು ಗರಿಗೆ ಗೂಡಂಗಡಿ ಹೋಟೆಲ್ಗೆ ಬಿದ್ದ ಪರಿಣಾಮ ಹೋಟೆಲ್ ಹೊತ್ತಿ ಉರಿದಿದೆ. ಹೆದ್ದಾರಿಗೆ ವಿದ್ಯುತ್ ತಂತಿ ಅಡ್ಡಲಾಗಿ ಬಿದ್ದ ಪರಿಣಾಮ ಹೆದ್ದಾರಿ ಇಕ್ಕೆಡೆಗಳಲ್ಲಿ ವಾಹನ ಸಂಚಾರ ಅರ್ಧ ತಾಸಿಗೂ ಅಧಿಕ ಸಮಯ ವ್ಯತ್ಯಯ ಉಂಟಾಗಿದೆ. ತಂತಿ ಬೀಳುತ್ತಿರುವ ಸಂದರ್ಭ ಕೆಎಸ್ಆರ್ಟಿಸಿ ಬಸ್ ಒಂದು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದೆ. ಲೈನ್ಮ್ಯಾನ್ ಸುರೇಶ್ ಅವರು ಸ್ಥಳಕ್ಕೆ ಆಗಮಿಸಿ ತಂತಿ ತುಂಡರಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಾಪು ಅಪರಾಧ ವಿಭಾಗದ ಎಸ್ಐ ತಿಮ್ಮೇಶ್ ಅವರು ಘಟನಾ ಸ್ಥಳದಲ್ಲಿದ್ದು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ರು. ಇದೊಂದು ದುರದೃಷ್ಟಕರ ಬೆಳವಣಿಗೆ, ದುರದೃಷ್ಟಕರವಾದಂತಹ ಘಟನೆ ಮತ್ತು ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ಕೆಎಸ್ಆರ್ಟಿಸಿ ಬಸ್ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದೆ. ಲಾರಿ ಲೈಟ್ ಕಂಬಕ್ಕೆ ಗುದ್ದಿ ಹೊಡೆದ ಪ್ರಶ್ನೆ ಅಲ್ಲಿನ ವಿದ್ಯುತ್ ವೈರ್ ತುಂಡಾಗಿ ಅಂಗಡಿಯ ಮೇಲೆ ಬಿದ್ದಿದೆ. ಆ ಅಂಗಡಿಯಲ್ಲಿ ಇದ್ದಂಥ ಒಂದು ಹುಲ್ಲಿನ ಅಂಗಡಿ ಅದು ತಕ್ಷಣ ಅದು ಸುಟ್ಟು ಕರಕಲಾಗಿದೆ. ಸುಮಾರು ಅರ್ಧ ತಾಸಿಗೂ ಅಧಿಕ ರಸ್ತೆ ತಡೆ ಉಂಟಾಗಿತ್ತು. ಬಳಿಕ ಕಾಪು ಪೊಲೀಸರ ಮಧ್ಯಸ್ಥಿಕೆಯಿಂದ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ನಿನ್ನೆ ದಿನ 3 ನಿರಂತರವಾದಂತಹ ಒಂದು ಸರಣಿ ಬೆಂಕಿ ಅನಾಹುತ ಉಡುಪಿ ಜಿಲ್ಲೆಯಲ್ಲಿ ಸಂಭವಿಸಿದೆ. ಚಿತ್ತೂರು ಕ್ರಾಸ್ ಬಳಿ ಒಂದು ಎಲೆಕ್ಟ್ರಿಕ್ ಬೈಕ್ ಸುಟ್ಟು ಕರಕಲಾದರೆ, ಇನ್ನು ಹೆಜಮಾಡಿಯ ಬಳಿ ಟೋಲ್ ಗೇಟ್ ಬಳಿ ನಿಲ್ಲಿಸಿದ್ದ ಒಂದು ಲಾರಿಗೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡಿತ್ತು. ಇಲ್ಲಿ ಅಗ್ನಿಶಾಮಕ ದಳದವರು ಬರೋದು ತಡ ಆದಕ್ಕೆ ಸಾರ್ವಜನಿಕರು ಅಗ್ನಿಶಾಮಕ ದಳ ಮತ್ತು ಟೋಲ್ ಸಿಬ್ಬಂದಿ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. 3ನೇ ಘಟನೆ ಉಚ್ಚಿಲದಲ್ಲಿ ನಡೆದಿರುವಂಥದ್ದು. ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯುತ್ ತಂತಿ ಅಂಗಡಿಯ ಮೇಲೆ ಬಿದ್ದು ಅಂಗಡಿ ಸಂಪೂರ್ಣವಾಗಿ ಭಸ್ಮವಾಗಿದೆ.